ಬ್ರೇಕ್ನ ನಂತರ ಕೃಷ್ಣ ಲೀಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಇವಾಗ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಕೃಷ್ಣ ವೇಷ ಸ್ಪರ್ಧೆಯನ್ನ ಯಶಸ್ವಿಯಾಗಿ ನಡೆಸಿದ್ದೀರಿ, ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ. ಮಕ್ಕಳು ವಿಜೇತರಾಗಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದೀರಿ. ಈಗ ಮುಂದಿನ ವರ್ಷದಲ್ಲಿ ಈ ಕಾರ್ಯಕ್ರಮನ ಇನ್ನೂ ಯಾವ ರೀತಿ ವಿಭಿನ್ನವಾಗಿ ನಡೆಸಬಹುದು ಸರ್? ಸಾಧ್ಯತೆಗಳು ಬಹಳ ಕೃಷ್ಣನ ಹೆಸರಲ್ಲಿ ಆದ ಕಾರಣ ಈಗ ಈ ಬಾರಿ ನಾವು ಮಾಡಿದಂಥ ವರ್ಣ ವೈಭವ ಇದು ಬಹಳ ಯಶಸ್ಸನ್ನು ಕಂಡಿದೆ. ಈ ವರ್ಣ ವೈಭವದಲ್ಲೇ ಬಹುಶಃ 10 ವಿಭಾಗಗಳನ್ನು ನಾವು ಮಾಡಬಹುದು. ಇಲ್ಲ ಛಾಯಾಕೃಷ್ಣ ಅಥವಾ ಶ್ರೀಕೃಷ್ಣ ಫೋಟೋ ಸ್ಪರ್ಧೆ, ಶ್ರೀಕೃಷ್ಣ ಇವತ್ತಿನ ಕಡೆಗೆ ಹೋದರೆ ವಿಡಿಯೋ ಸ್ಪರ್ಧೆ, ಅಂದರೆ ಒಟ್ಟು ಈ ಸಂಸ್ಕೃತಿಯನ್ನು ಸಂಭ್ರಮಿಸುವಂಥ ಒಂದು ನೆಲೆಗಳಲ್ಲಿ ಹಲವಾರು ದಾರಿಗಳನ್ನು ನಾವು ನೋಡ್ತಾ ಇದ್ದೇವೆ. ಪಾಲಕರಂತೂ ಕೆಲವರು ಹೇಳ್ತಾರೆ ಇದು ಸ್ಪರ್ಧೆ ಅಂತ ಬೇಡ ಸರ್ ಹೆಸರು, ಇದು ರಾಷ್ಟ್ರೀಯ ಮಕ್ಕಳ ಉತ್ಸವವಾಗಿಯೇ ಇರಲಿ ಅಂತ. ಒಂದರ್ಥದಲ್ಲಿ ನಮ್ಮ ಅಪೇಕ್ಷೆಯೂ ಹಾಗೆ. ಸ್ಪರ್ಧೆ ಎನ್ನುವುದಕ್ಕಿಂತಲೂ ಮಕ್ಕಳ ಉತ್ಸವವಾಗಿ ಇದನ್ನು ಪರಿವರ್ತಿಸುವನೋ ಒಳ್ಳೆಯದೋ ಏನೋ ಅಂತ. ಆದರೆ ಅದರ ಜೊತೆಗೆ ಸ್ಪರ್ಧೆ ಒಂದು ಭಾಗ, ಇನ್ನೊಂದು ಭಾಗದಲ್ಲಿ ದೊಡ್ಡ ರಾಷ್ಟ್ರೀಯ ಮಕ್ಕಳ ಉತ್ಸವದ ಸ್ವರೂಪದಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡುವ ಅಂತ ಒಂದು ನಮ್ಮ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ಯೋಚನೆಯಲ್ಲಿ ಇದೆ. ಇದರ ಗೌರವಾಧ್ಯಕ್ಷರು ಪೂಜ್ಯ ಪೇಜಾರ್ ಶ್ರೀಗಳು, ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆ ಅವರು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಇವರೆಲ್ಲರ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಇನ್ನಷ್ಟು ಅರ್ಥಪೂರ್ಣವಾಗಿ ಇದು ಒಂದು ರಾಷ್ಟ್ರಮುಖಿಯಾದಂಥ ಅಥವಾ ರಾಷ್ಟ್ರೀಯ ಭಾವೈಕ್ಯದ ಸಂದೇಶ ನೀಡುವಂಥ ಅಥವಾ ವಾತಾವರಣ ನಿರ್ಮಿಸುವಂಥ ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯಕತೆ ಇದೆ. ಒಂದರ್ಥದಲ್ಲಿ ನಮ್ಮ ಎಲ್ಲ ಜೀವನದ ಮಾರ್ಗ ಕಾನೂನು ಕಟ್ಟಳೆಯ ಚೌಕಟ್ಟಿನ ಒಳಗೇ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ. ಎಲ್ಲವೂ ಮಹಿಳೆಯರ ಮಾನ ರಕ್ಷಣೆಯಿಂದ ಮೊದಲುಗೊಂಡು ಮಕ್ಕಳ ಎಲ್ಲ ಸಾಂವಿಧಾನಿಕ ರಕ್ಷಣೆಗಳು ಎಲ್ಲವೂ ಕಾನೂನು ಚೌಕಟ್ಟುಗಳೊಳಗೆ. ಇನ್ನೊಂದು ಕಡೆಗಳಲ್ಲಿ ನಾನು 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 ಅಂದರೆ ನಾನು ಬೇರೆ, ನನ್ನ ಜಾತಿ ಬೇರೆ, ನನ್ನ ಭಾಷೆ ಬೇರೆ, ನನ್ನ ಕುಟುಂಬ, ಈ ಥರ. ಇದು ಹಾಗಾಗಬಾರ್ದಾದರೆ ನಾವೆಲ್ಲರೂ ಒಂದರ್ಥದ ಒಂದು ಸೈದ್ಧಾಂತಿಕವಾದಂತಹ ಅಥವಾ ಒಂದು ಪೂರ್ಣವಾದಂಥ ಮೌಲ್ಯಾಧಾರಿತ ಜೀವನ ನಡೆಸುವಂಥ ವಾತಾವರಣ ಸೃಷ್ಟಿಸುವಂಥ ಒಂದು ಪರಿಕಲ್ಪನೆಯನ್ನು ದೃಷ್ಟಿಯಾಗಿಟ್ಟುಕೊಂಡು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ದೇಶದ ಮಕ್ಕಳು, ನನ್ನಿಂದ ನಾನೇನು ರಾಷ್ಟ್ರಕ್ಕೆ ಮಾಡಬಲ್ಲೆ ಇಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವಂಥ ಕಾನೂನಿನ ಕಟ್ಟಳೆಯ ಅದು ಒಂದು ಭಾಗವಾಗಿ ಇರಲಿ. ಅದಿಲ್ಲದೆ ನನ್ನದೇ ಜವಾಬ್ದಾರಿಯಿಂದ ಬೆಳೆಯುವಂಥ ಮಕ್ಕಳಲ್ಲಿ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ರೂಪಿಸುವಂಥ ರೀತಿಯಲ್ಲಿ ನಾವು ಮುಂದಕ್ಕೆ ಕಾರ್ಯಕ್ರಮ ಮಾಡುವಂಥ ಯೋಜನೆಗಳನ್ನು ಹಾಕ್ಕೊಳ್ತೇವೆ. ಈ ಎಲ್ಲ ದೃಷ್ಟಿಯನ್ನು ಮುಂದಿಟ್ಟುಕೊಂಡು ಅಂತ ನಾನು. ಓಕೆ ಸರ್, ಈ ನಡುವೆ ನಮ್ಮ ಜೊತೆಗೆ ಮಂಗಳೂರಿನ ತೊಕ್ಕೊಟ್ಟುವಿನ ವೀರ ಮಾರುತಿ ಕೃಷ್ಣ ಜನ್ಮಾಷ್ಟಮಿ ಆಯೋಜಕರಾಗಿರುವಂತಹ ನವೀನ್ ಕುಂಬಳ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಹೇಗೆ ಆಯೋಜನೆ ಮಾಡಿದಿರಿ? ಕಾರ್ಯಕ್ರಮಕ್ಕೆ ಯಾವ ರೀತಿ ಜನ ಬೆಂಬಲ ಸಿಗ್ತಾ ಇದೆ? ಯಾವ ರೀತಿ ಯಶಸ್ವಿಗೊಳಿಸ್ತಾ ಇದ್ದೀರಿ? ಕಾರ್ಯಕ್ರಮಕ್ಕಂದ್ರೆ ಸಾರ್ವಜನಿಕರ ಸಹಕಾರದೊಂದಿಗೆ ಮಾಡ್ತಿದ್ದೇವೆ ನಾವು. ಒಳ್ಳೆ ಹಲೋ ಹೇಳಿ ಹಲೋ ಹೇಳಿ ಕೇಳಿಸ್ತಾ ಇದೆ. ಸಾರ್ವಜನಿಕರ ಬೆಂಬಲದಿಂದ ವಿಭಜನೆಯಿಂದ ಮಾಡ್ತಿದ್ದೇವೆ ನಾವು. ಹಾಗಾಗಿ 54ನೇ ವರ್ಷದ ಮಸೂರು ಕೊಡುಗೆಯನ್ನು ಆಚರಿಸ್ತಿದ್ದೇವೆ ಈ ವರ್ಷ ನಾವು. ಹಲೋ ಹೇಳಿ ಕೇಳಿಸ್ತಾ ಉಂಟು. ಅದೇ ನಮ್ದೆ ಈ ವರ್ಷ ಮತ್ತೊಂದು ವಿಶೇಷವಾಗಿ ಅಂದ್ರೆ ನಮ್ಮ ಬೆಳ್ಳಿಯ ಪ್ರತಿಮೆಯನ್ನು ಮಾಡಿದ್ದೇವೆ ಶ್ರೀಕೃಷ್ಣನ. ಹಾಗೆ ಭವ್ಯ ಮೆರವಣಿಗೆಯಲ್ಲೂ ಅದೊಂದು ವಿಶೇಷವಾಗಿ ಒಂದು ಇದು ಕಾಣ್ತಾ ಇದ್ವಿ ಶೋಭಾಯಾತ್ರೆಯಲ್ಲಿ. ಎಷ್ಟು ತಂಡಗಳು ಭಾಗವಹಿಸ್ತಾ ಇದೆ ಈ ಸ್ಪರ್ಧೆಯಲ್ಲಿ? ತಂಡ ಅಂದ್ರೆ ಅದು ಕಳೆದ ವರ್ಷ ಅಂದ್ರೆ ಒಂದು ಹುಲಿ ವೇಷಧಾರಿಗಳು ಹಾಗೆ ಟ್ಯಾಬ್ಲೋಗಳೆಲ್ಲ ಒಂದು 5-6 ಟ್ಯಾಬ್ಲೋ ಮತ್ತು ಹುಲಿ ವೇಷಗಳನ್ನು 5-6 ಮತ್ತೆ ಇನ್ನಿತರ ವೇಷಧಾರಿಗಳಲ್ಲಿದ್ದು. ಆದ್ರೆ ಈ ವರ್ಷೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಜನರ ಎಲ್ಲ ಸಂಘ ಸಂಸ್ಥೆಯವರಿಂದ ಒಳ್ಳೆ ಪ್ರೋತ್ಸಾಹದಿಂದ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರ್ತದೆ. ಓಕೆ, ಧನ್ಯವಾದ ನವೀನ್ ಅವರೇ. ನಿಮ್ಮ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗ್ಲಿ ಅಂತ ನಾವು ಹಾರೈಸ್ತೇವೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ.
ಸರ್, ಇವಾಗ ನಾವು ಮಾತಾಡ್ತಾ ಇದ್ವಿ, ನೀವು ಹೇಳಿದ್ರಿ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ಇದೊಂದು ಆಂದೋಲನವಾಗಿದೆ, ಒಂದು ಸ್ಪರ್ಧೆಯ ರೂಪದಲ್ಲಿ ಇದನ್ನ ಆಯೋಜನೆ ಮಾಡಬಾರ್ದು, ಒಂದು ಆಂದೋಲನದ ರೂಪವಾಗಿ ಒಂದು ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಇದೊಂದು ಆಯೋಜನೆ ಮಾಡಬೇಕು ಅನ್ನೋಂಥದ್ದು. ಇನ್ನು ಕೂಡ ನೀವು ಆಗ ಒಂದು ಮಾತು ಹೇಳಿದ್ರಿ, ಹಿರಿಯರು ಕೂಡ ನೀವು ಆಯೋಜನೆ ಮಾಡುವಂತ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಇಚ್ಛೆಯನ್ನ ತೋರಿಸ್ತೀರಿ ಅಂತ. ಅಂಥವರಿಗೋಸ್ಕರ ನೀವು ಮುಂದೆ ಏನಾದ್ರೂ ಯೋಜನೆಯನ್ನ ಇಟ್ಕೊಂಡಿದ್ದೀರಾ? ನೋಡಿ, ಇದರಲ್ಲಿ ಒಂದು ವಿಭಾಗ ಇದೆ, ನಂದಗೋಕುಲ ಅಂತ. ನಂದಗೋಕುಲ ಅಂದ್ರೆ ಏನು? ಒಂದು ಕೌಟುಂಬಿಕ ನೆಲೆಯ ಒಂದು ಪರಿಕಲ್ಪನೆ. ಇವತ್ತು ಕೌಟುಂಬಿಕ ನೆಲೆ ಅಂತ ಹೇಳಿದ್ರೆ ನಮ್ಮದೇ ಸಂಸಾರದ ಕೌಟುಂಬಿಕ ನೆಲೆ ಅಂತಲೂ ತೆಗೆದುಕೊಳ್ಬಹುದು. ಯಾವುದೋ ಒಂದು ಮಿತ್ರ ಮಂಡಳಿ, ಯಾವುದೋ ಒಂದು ಸಂಘ ಸಂಸ್ಥೆ, ಯಾವುದೋ ಒಂದು ರಾಜಕೀಯ ಪಕ್ಷ. ಯಾಕೆ ನೀವು ಆ ರೀತಿಯ ಕೌಟುಂಬಿಕ ನೆಲೆ ತೆಗೆದುಕೊಳ್ಬಾರ್ದು? ಆ ಕೌಟುಂಬಿಕ ನೆಲೆಯ ಬಂಧುಗಳು ಸಹಸ್ರೋಪಾದಿಯಲ್ಲಿ ಅವರೊಂದು 10 ಜನ ಇರಬಹುದು, ಅವರೊಂದು 50 ಜನ ಇರಬಹುದು. ಆ ಕೃಷ್ಣನ ಒಂದು ಜೀವನದ ಆ ಒಂದು ಸನ್ನಿವೇಶಗಳ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ದೃಷ್ಟಿಯಾಗಿಟ್ಟುಕೊಂಡು ಅವರು ಅವರದೇ ಆದ ರೀತಿಯಲ್ಲಿ ಒಟ್ಟಾಗಿ ಬಂದು ಈ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರಕ್ರಿಯೆ. ಈ ಥರದ್ದೆಲ್ಲ ಯೋಚನೆಗಳು ಬರ್ತದೆ. ಅಂದರೆ ಯೋಚನೆಗೆ ಅವಕಾಶಗಳು ಸಾಕಷ್ಟು ಕೃಷ್ಣನ ಒಂದು ಹೆಸರಿನಲ್ಲಿ ನಮಗೆ ಸಾಧ್ಯ ಇದೆ. ಅದೇ ಬೇರೆ ಭಗವಂತನ ಹೆಸರಲ್ಲಿ ಆಗುವಾಗ ನಮಗೆ ಸ್ವಲ್ಪ ತಡೆಗಳು ಎಲ್ಲ ಬರ್ತದೆ. ಕೃಷ್ಣನದು ಬರುವುದಿಲ್ಲ. ನವರಸಗಳ ಭರಿತವಾದಂತಹ, ನವಶಕ್ತಿ ಭರಿತವಾದಂತಹ, ಒಂದರ್ಥದಲ್ಲಿ ಶೌರ್ಯವನ್ನು ಪ್ರತಿಪಾದಿಸುವಂಥ, ಒಂದರ್ಥದಲ್ಲಿ ರಾಜಕೀಯ ಧರ್ಮವನ್ನು ಪ್ರೇರೇಪಿಸುವಂಥ, ರಾಜಕೀಯ ಧರ್ಮವನ್ನು ಪ್ರೇರೇಪಿಸುವಂಥ ಒತ್ತಾಗಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜನ ಇದರಿಂದ ಹಿಮ್ಮುಖರಾಗ್ತಾ ಇದ್ದಾರೆ. ಅವರ ಬದುಕು ಏನು? ಕೇವಲ ಹಣ ಸಂಪಾದನೆ, ಕೇವಲ ವ್ಯಕ್ತಿಶಃ ಉದ್ದೀಪನ ಇಲ್ಲ. ನಮ್ಮ ಮಕ್ಕಳು ರಾಷ್ಟ್ರದ ಶಕ್ತಿಯಾಗಬೇಕಾದ್ರೆ ರಾಜಕೀಯ ಉದ್ದೀಪನದ ಪ್ರಕ್ರಿಯೆ ಚಿಂತನೆಯು ಕೃಷ್ಣ ತತ್ವದಲ್ಲಿ ಇದೆ. ಅದನ್ನು ಉದ್ದೀಪನ ಮಾಡುವಂಥ ಈ ಎಲ್ಲ ನೆಲೆಗಳಲ್ಲಿ ನಾವು ಹಿರಿಯರುಗಳು ಕಿರಿಯರುಗಳು 1 ತಿಂಗಳ 1 ದಿನದ ಮಗುವಿನಿಂದ ಮೊದಲುಗೊಂಡು 1 100 ವರ್ಷದ ವಯೋವೃದ್ಧರ ತನಕ ಒಟ್ಟಾಗಿರುವಂಥ ಸನ್ನಿವೇಶದ ಒಂದು ಪರಿಕಲ್ಪನೆಯಿಂದ ಆ ರೀತಿ ಯೋಚನೆಯಿಂದ ನಾವು ಮಾಡುವಂಥದ್ದು ನಮ್ಮ ನಂದಗೋಕುಲ. ಹೀಗೆ ಬೇರೆ ಬೇರೆ ಹೆಸರುಗಳು. ಸಾರ್ವಜನಿಕರು ತಮ್ಮ ಸೂಚನೆಗಳನ್ನು ನೀಡಬಹುದು. ಅವರು ಅಪೇಕ್ಷೆ ಪಟ್ಟ ರೀತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಪ್ರಕ್ರಿಯೆ ಕದ್ರಿಗೆ ಮಾತ್ರ ಸೀಮಿತವಾಗಿ ಇಡದೆ ಎಲ್ಲೆಡೆ ಪಸರಿಸುವಂಥ, ಈಗಲೇ ಪಸರಿಸಿದೆ. ಈಗಾಗಲೇ ಬಹುಶಃ ಮದ್ರಾಸು, ಚೆನ್ನೈ, ಮುಂಬೈ, ಬೆಂಗಳೂರು ನಮ್ಮ ಪ್ರತಿಷ್ಠಾನದ ಹೆಸರಿನಲ್ಲೇ ಅವರಷ್ಟಕ್ಕೆ ಅವರು ಕೆಲಸ ಕಾರ್ಯಕ್ರಮ, ಕಾಸರಗೋಡು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ನಾಳೆ ಕೃಷ್ಣ ಲೀಲೋತ್ಸವದ ದಿವಸ ಕಟೀಲಲ್ಲಿ ಆಸನರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತದೆ. ನಮ್ಮ ಇದು ರಾಘವೇಂದ್ರ ಮಠ, ಈ ನಮ್ಮ ಸುರತ್ಕಲ್ ಹೊಸಬೆಟ್ಟು ರಾಘವೇಂದ್ರ ಮಠದಲ್ಲಿ ಕಾರ್ಯಕ್ರಮ ಆಗ್ತದೆ, ವಾದಿಶಾಚಾರ ನೇತೃತ್ವದಲ್ಲಿ. ಹೀಗೆ ತುಂಬ ಕಡೆಗಳಲ್ಲಿ ಈಗಲೇ ಆಗ್ತಾ ಇದೆ ಈ ಆಂದೋಲನ. ಇದು ನಮ್ಮ ಹಕ್ಕಲ್ಲ ಇದು, ಅಥವಾ ಇದು ನಮ್ಮದೇ ಒಂದು ಸ್ಥಾಪಿತ ಹಿತಾಸಕ್ತಿಯ ಕಾರ್ಯಕ್ರಮ ಅಲ್ಲ. ಇದು ಸಾರ್ವಜನಿಕರ ಕಾರ್ಯಕ್ರಮ, ಇದು ಈ ದೇಶದ ಕಾರ್ಯಕ್ರಮ. ಈ ರೀತಿಯ ಯೋಚನೆ ನಾವು ಮಾಡುವಂಥ ಒಂದು ರೀತಿಯಲ್ಲಿ ಸಾರ್ವಜನಿಕ ನೆರವಿಂದ ಮಾಡುವಂಥ ಯೋಚನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನೀವು ಇವಾಗ 30 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಿ. ಈ ಸುದೀರ್ಘ 30 ವರ್ಷದ ಅನುಭವದಲ್ಲಿ ನಿಮ್ಗೆ ಏನಾದ್ರೂ ಕಹಿ ಅನುಭವ ಅಂತ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಆಗಿತ್ತಾ? ಇಲ್ಲ, ನನಗೆ ಸಿಹಿ ಅನುಭವವೇ ಆದದ್ದು. ಯಾಕಂದ್ರೆ ಈ ಸಿಹಿಗಳ ಮಧ್ಯದಲ್ಲಿ ಈ ಏನು ಕಹಿ ಇದ್ರೂ ಅದು ಕರಗಿ ಹೋಗ್ತದೆ. ಆ ಮಕ್ಕಳ ಮಧ್ಯೆಯಲ್ಲಿ ಏನು ಕಹಿ ಇದೆ? ಆ ಮಗು ಅಳುವಾಗ ಮನಸ್ಸಿಗೆ ನೋವಾಗ್ತದೆ. ಆ ತಾಯಿ ಒಂದು ಪಟಾಲ ಚಟೀರ ಕೊಡುವಾಗ ನೋವಾಗ್ತದೆ. ಆದ್ರೆ ಅದೇ ಆ ತಾಯಿ ಮುದ್ದಿಸ್ಕೊಳ್ಳುವಾಗ ನಮಗೂ ಆ ಮಗುವನ್ನು ಮುದ್ದಿಸುವಂತ ಅನಿಸೋದಿಲ್ಲ. ಅಂದ್ರೆ ಈ ಕೃಷ್ಣ ತತ್ವ ಅಂದ್ರೆ ಆ ಮಕ್ಕಳ ಒಂದು ಸಂಭ್ರಮದಲ್ಲಿ ಕಹಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಕಹಿ ಇದ್ರೆ ತಾನೇ ಸಿಹಿ. ಜೀವನವನ್ನು ನಾವು ಸಂಸ್ಕಾರಗೊಳಿಸಬೇಕಾದ್ರೆ ಇಂತಹ ಸಾರ್ವಜನಿಕ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕು. ದೇವರ ಭಾಗ್ಯವನ್ನು ನಮ್ಮ ತಂಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಕಹಿ ನಮ್ಮ ಜೀವನದ ಅನುಭವದಲ್ಲಿ ಅದು ಬಂದರೂ ಕಹಿಯನ್ನು ನುಂಗಿ ಸಿಹಿಯೊಂದಿಗೆ ಸಂಭ್ರಮಿಸುವಂಥ ಒಂದು ಶಕ್ತಿ ಈ ಕೃಷ್ಣ ವೇಷ ಸ್ಪರ್ಧೆ ಅಥವಾ ರಾಷ್ಟ್ರೀಯ ಮಕ್ಕಳ ಉತ್ಸವ ಎನ್ನುವ ಪ್ರಕ್ರಿಯೆಯಿಂದ ನಮಗೆ ಅದು ಪ್ರಾಪ್ತವಾದದ್ದು. ಅದು ಎಲ್ರಿಗೂ ಆಗಲಿ ಅಂತ ನಮ್ಮ ಅಪೇಕ್ಷೆ. ಕೇವಲ ಕದ್ರಿಗೆ ಸೀಮಿತ ಆಗಬಾರ್ದು, ಕೇವಲ ಕಲ್ಕುರ ಪ್ರತಿಷ್ಠಾನಕ್ಕೆ ಸೀಮಿತವಾಗಬಾರ್ದು. ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲರೂ ಈ ರಾಷ್ಟ್ರಮುಖಿ ಮುಖ್ಯವಾಹಿನಿಯಲ್ಲಿ ಈ ರೀತಿಯ ಸಂಭ್ರಮದೊಂದಿಗೆ ಮಕ್ಕಳನ್ನು ಭೂಗಿ ಒಂದು ಸಂಸ್ಕೃತಿಯ ಒಂದು ಆ ರೀತಿಯ ಪದ್ಧತಿಯಲ್ಲಿ ಅಶ್ಲೀಲ ನೆಲೆಯಲ್ಲಿ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಪ್ರಕ್ರಿಯೆಗೆ ಈ ಸಾಂಸ್ಕೃತಿಕದ ಒಂದು ರಸಧಾರೆ ಅಥವಾ ಈ ಸಾಂಸ್ಕೃತಿಕದ ಆಂದೋಲನ ಅದು ತಡೆ ಹಾಕಿದಾಗ ಮಾತ್ರ ಈ ದೇಶದಲ್ಲಿ ಮಾದಕತೆ, ಅಶ್ಲೀಲತೆ, ಅತ್ಯಾಚಾರ, ಅನಾಚಾರ, ಕೊಲೆ ಸುಲಿಗೆಗಳು ಇವುಗಳು ಎಲ್ಲದಕ್ಕೂ ತಿಲಾಂಜಲಿ ಹಾಕಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಸಂಸ್ಕಾರದ ಉದ್ದೀಪನವಾದಂಥ ಒಂದು ಚಿಂತನೆ ಈ ಕಾರ್ಯಕ್ರಮದಿಂದ ಪ್ರೇರೇಪಿತವಾಗ್ತದೆ ಅಂತ ಹೇಳುವಂಥದ್ದು ನಾವು ನಂಬಿಕೊಂಡು ಬಂದಂಥ ಸತ್ಯ. ಹಾಗಾಗಿ ಕಹಿ ಇಲ್ಲ,
ಸಿಹಿ ಮಾತ್ರ, ಅದು ಆ ಸಿಹಿ ನಮಗೂ ಲಭಿಸಿದೆ, ದೇವರ ಅನುಗ್ರಹ ನಮಗೆ ಲಭಿಸಿದೆ. ನಾವು ಇದರಿಂದ ಬಹಳ ಸಂಭ್ರಮದ ಸಂತೃಪ್ತಿ ಜೀವನ. ಕಷ್ಟ ಸುಖ ಎಡರು ತೊಡರು ಅದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಅದು ಇರಲೇಬೇಕು, ಭಗವಂತನಿಗೆ ಬಂದಿದೆ. ಕೃಷ್ಣ ಪರಮಾತ್ಮನ ಅವಸಾನವನ್ನೇ ನೀವು ಯೋಚನೆ ಮಾಡಿಕೊಳ್ಳಿ. ಕೃಷ್ಣನಿಗೇನು ಕಹಿ ಇರಲಿಲ್ವ ಜೀವನದಲ್ಲಿ? ಆದರೆ ಯಾವತ್ತಕ್ಕೋಸ್ಕರ ಕಹಿ, ಇದು ನಾವು ಯೋಚನೆ ಮಾಡಬೇಕು. ರಾಮನ ಜೀವನದಲ್ಲೂ ಬರ್ತದೆ. ಎಲ್ಲ ಧರ್ಮದ ಧಾರ್ಮಿಕ ಪುರುಷರ ವ್ಯಕ್ತಿ ಚಿತ್ರಣಗಳನ್ನು ನೀವು ನೋಟ ಮಾಡಿ, ಮಹಾತ್ಮ ಗಾಂಧಿಯನ್ನು ಅಧ್ಯಯನ ಮಾಡಿ, ಮಹಮ್ಮದ್ ಪೈಗಂಬರನ್ನು ಅಧ್ಯಯನ ಮಾಡಿ, ಯೇಸು ಕ್ರಿಸ್ತನನ್ನು ಅಧ್ಯಯನ ಮಾಡಿ, ಎಲ್ಲರ ಜೀವನಗಳಲ್ಲಿ ಅದು ಬಂದೇ ಬರ್ತದೆ. ಆದರೆ ಅವರ ಬದುಕು ಅದು ಇಡೀ ಮನುಕುಲವನ್ನು ಕಟ್ಟುವಂಥ ಬದುಕು, ಇಡೀ ಮನುಕುಲವನ್ನು ಅನುಗ್ರಹಿಸುವ ಬದುಕು. ಆ ಅನುಗ್ರಹಿಸುವ ಬದುಕು ಬರಬೇಕಾದ್ರೆ ಅವರ ಜೀವನವನ್ನು ನಾವು ಸಂಭ್ರಮಿಸಿಕೊಳ್ಬೇಕು. ಅದೇ ಕೃಷ್ಣ ತತ್ವ, ಅದೇ ಕೃಷ್ಣ ಲೀಲೋತ್ಸವದ ಒಂದು ಅಪೇಕ್ಷೆ. ಅಥವಾ ಅದುವೇ ಕೃಷ್ಣ ವೇಷ ಸ್ಪರ್ಧೆ ಎನ್ನುವ ನಾಮಾಂಕಿತವಾದಂಥ ರಾಷ್ಟ್ರೀಯ ಮಕ್ಕಳ ಉತ್ಸವದ ಪರಿಕಲ್ಪನೆ ಅಂತ ನನ್ನ ಭಾವನೆ. ಓಕೆ, ಈ ಮೂಲಕ ಮಕ್ಕಳನ್ನ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಆಗ್ತಾರೆ. ಇನ್ನೊಂದು ವಿಷಯ ಗಮನಿಸಬೇಕಾಗಿದ್ವಿ ಏನು ಅಂದ್ರೆ, ಇವಾಗಿನ ಜನಾಂಗಕ್ಕೆ ಈ ಸಂಸ್ಕೃತಿ, ಆಚರಣೆ, ಸಂಪ್ರದಾಯ ಅನ್ನುವಂಥದ್ದು ಸ್ವಲ್ಪ ದೂರವೇ. ಅವರ ಒಂದು ಬ್ಯುಸಿ ಲೈಫ್ ಅಲ್ಲಿ ಇಂಥದಕ್ಕೆಲ್ಲ ಸಮಯ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಇಂತಹ ನಿಟ್ಟಿನಲ್ಲಿ ನಮ್ಮ ಎಲ್ಲೋ ಒಂದು ಆಚರಣೆಗಳು, ಸಂಪ್ರದಾಯಗಳು ತನ್ನ ಮಾನ್ಯತೆಯನ್ನ ವರ್ಷ ಪ್ರತಿ ಕಳೆದುಕೊಳ್ತಾನೆ ಇದೆ ಅಂತಾನೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಸಂಪ್ರದಾಯವನ್ನ ತನ್ನ ಮೂಲ ರೂಪದಲ್ಲಿ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ, ಈ ಸಂಸ್ಕೃತಿಯನ್ನ ಮಕ್ಕಳಲ್ಲಿ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಇವಾಗಿನ ಯುವ ಜನಾಂಗಕ್ಕೆ ಯಾವ ರೀತಿ ನಾವು ಪ್ರೇರಣೆಯನ್ನ ಕೊಡ್ಬೋದು, ಅವರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ಬೋದು? ಎಲ್ಲ ಅವಕಾಶಗಳನ್ನು ಸಾರ್ವಜನಿಕ ಆ ಮೂಲ ಸತ್ವವನ್ನು ಉಳಿಸ್ಕೊಂಡು ಕೃಷ್ಣ ಮಠದ ಒಳಗೂ, ಕದಿರಿ ದೇವಸ್ಥಾನದ ಒಳಗೂ ಈ ಥರದ ಸಾರ್ವಜನಿಕವಾಗಿ ಆಚರಣೆ ಆಗಬೇಕು. ಒಳಗಲ್ಲ, ಒಳ ಅಂದರೆ ಒಳ ಆ ಸಾಂಪ್ರದಾಯಿಕ ವ್ಯವಸ್ಥೆ ಆಗಬೇಕಂತ ಅಪೇಕ್ಷೆ ಪಡಬಾರದು. ಅದು ಪೂಜಾರ್ಹವಾದ ಶ್ರದ್ಧಾ ಕೇಂದ್ರದ ಒಂದು ವ್ಯವಸ್ಥೆ, ಅಲ್ಲಿ ಹೋಗಿ ಕೈ ಮುಗಿಯೋಣ. ಅಥವಾ ಯಾವುದೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿರ್ಬೋದು. ಆದರೆ ಆ ಉತ್ಸವಗಳ ಹೆಸರಿನಲ್ಲಿ ಆ ಧರ್ಮದ ಆಚರಣೆಗಳಿಗೆ ಅಥವಾ ಧಾರ್ಮಿಕ ವ್ಯಕ್ತಿಗೆ ಅಥವಾ ರಾಷ್ಟ್ರದ ಒಂದು ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ರೀತಿಯ ಮನಸ್ಸನ್ನು ಆಕ್ರೋಶಗಳಿಸಬಹುದಾದಂಥ ವಾತಾವರಣದ ವಿಚಾರಗಳನ್ನು ಮಾಡದೆ ಸಂಭ್ರಮಿಸುವಂಥ ವಿಚಾರದ ರೀತಿಯಲ್ಲಿ ಈ ಎಲ್ಲ ಹಬ್ಬ ಹರಿದಿನಗಳ ಆಚರಣೆಗಳನ್ನು, ಅದರ ಒಳ್ಳೆಯ ಸಂದೇಶಗಳನ್ನು ಸಮಾಜಮುಖಿಯಾಗಿ ನಾವು ಒಂದು ಸಾರ್ವಜನಿಕ ತೆರೆದುಕೊಟ್ಟುಕೊಳ್ಳುವ ನೆಲೆಯಲ್ಲಿ ಉತ್ಸವಗಳನ್ನಾಗಿ ಯಾಕೆ ನಾವು ಪರಿವರ್ತಿಸಿ ಮಾಡಬಾರ್ದು? ಖಂಡಿತವಾಗಿ ನಮ್ಮ ಯುವ ಜನಾಂಗ ಬಂದೇ ಬರ್ತಾರೆ. ಇದರ ಹಿಂದೆ ನಮ್ಮ ಮಕ್ಕಳು ಬಂದೇ ಬರ್ತಾರೆ. ನಮ್ಮ ಮಕ್ಕಳು ಹಸಿ ಆವೆ ಮಣ್ಣಿನ ಹಾಗೆ. ಆ ಆವೆ ಮಣ್ಣಿಗೆ ನೋಡಿ ಯಾವ ರೂಪವನ್ನು ಕೊಡಬಹುದು. ನಾವು ಅದಕ್ಕೆ ವಿಷ ಉಣ್ಣಿಸಿದ್ರೆ ಅದು ವಿಷಕನ್ಯರಾಗುತ್ತಾನೆ, ವಿಷ ಅಥವಾ ವಿಷ ಪುರುಷರಾಗುತ್ತಾನೆ. ಆ ಮಕ್ಕಳಿಗೆ ಈ ಸಾತ್ವಿಕ ಚಿಂತನೆಯನ್ನು ನಾವು ಉಣಿಸುವ, ಆಗ ಮಕ್ಕಳು ಸಾತ್ವಿಕ ಸಾಧಕ ಶ್ರೇಷ್ಠರಾಗ್ತಾರೆ. ಆ ಮಗುವಿಗೆ ನೀನು ಶತ ಕೋಟಿಯ ಸರದಾರನಾಗು ಅಂತ ಹೇಳುವ ಬದಲು ನೀನೋರ್ವ ಸಾಧಕನಾಗು, ನೀನೋರ್ವ ಈ ದೇಶದ ಓರ್ವ ವಿಶಿಷ್ಟ ಶಕ್ತಿಯಾಗು, ನನ್ನ ಮನೆಯಲ್ಲಿ ಒಬ್ಬ ಸಾಧಕ ಶ್ರೇಷ್ಠನಾಗುವಂಥ ಒಂದು ಯೋಗ್ಯತೆ ಪಡೆದ ಮಗು ಹುಟ್ಟಿ ಬರಲಿ ಅಂತ ಹೇಳುವಂಥ ವಾತಾವರಣ ಸೃಷ್ಟಿ ಮಾಡುವ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಖಾಂತರ ಯಾವುದೇ ಕೇವಲ ಕೃಷ್ಣ ಲೀಲೋತ್ಸವ ಅಲ್ಲ, ಎಲ್ಲ ಹಬ್ಬ ಹರಿದಿನಗಳನ್ನು, ಎಲ್ಲ ಆಚರಣೆಗಳನ್ನು ಮನೆಯಲ್ಲಿ ಆಚರಣೆ ಮಾಡುವಂಥ ಸಾಂಪ್ರದಾಯಿಕ ನಡೆಯ ಜೊತೆಗೆ ಸಾರ್ವಜನಿಕವಾಗಿ ತೆರೆದಿಟ್ಟುಕೊಳ್ಳುವಂಥ ಈ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಬಹುಶಃ ನೀವು ಹೇಳಿದ್ದು ಅದು ಹುಸಿ ಆಗ್ತದೆ. ಹಾಗೇನಿಲ್ಲ, ಜನರಿಗೆ ಅಪೇಕ್ಷೆ ಇಲ್ಲ, ಜನರಿಗೆ ಹಸಿವಿದ್ದ ಕಾರಣ ಇದು ಯಶಸ್ವಿಯಾದದ್ದು. ನಾವು ಅದನ್ನು ತೆರೆದಿಟ್ಟುಕೊಳ್ಳುವಂಥ ರೀತಿ ಅದು ಮುಖ್ಯವಾದದ್ದು. ಬಹುಶಃ ಹಾಗೆ ಆಗಬೇಕು ಅಂತ ಹೇಳುವಂತ ಅಪೇಕ್ಷೆ. ಓಕೆ, ಎಲ್ಲದನ್ನು ಕೂಡ ನಾವು ಹಿಂದಿನಿಂದನೂ ನಡ್ಸ್ಕೊಂಡು ಬಂದ ರೀತಿಯಲ್ಲಿ, ಅಂದ್ರೆ ಮಕ್ಕಳಿಗೆ ಚಿಕ್ಕವರಿದ್ದಾಗ್ಲೇ ಎಲ್ಲದನ್ನು ನಾವು ಹೇಳಿಕೊಡ್ಬೇಕಾಗುತ್ತೆ. ಅವರ ಪೋಷಕರ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ಕಳಿತಿರುವಂತ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಇವಾಗ ಕಾರ್ಯಕ್ರಮವನ್ನ ಮುಗಿಸುವಂತ ಹಂತಕ್ಕೆ ಬಂದಿದ್ದೀವಿ. ಇವಾಗ ಕೊನೆಯದಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಇವಾಗಿನ ಯುವ ಜನಾಂಗಕ್ಕೆ? ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಎಲ್ಲವನ್ನು ಬೋಧಿಸಿದ. ಜಡತ್ವದಲ್ಲಿದ್ದಂಥ ಅರ್ಜುನನನ್ನು ಶಕ್ತಿಯ ಅಥವಾ ಒಂದರ್ಥದಲ್ಲಿ ಪೂರ್ಣವಾದಂಥ ಪ್ರೇರಣಾದಾಯಕವಾದಂಥ ಕರ್ತವ್ಯದ ಕಡೆಗೆ ಆತ ಬೆಳಗುವಂತೆ ಮಾಡಿ ಕಡೆಗೆ ಬೋಧನೆಯ ನಂತರ ಹೇಳಿದ, ಅರ್ಜುನ ನಿನಗೆ ಹೇಳುವಂಥದ್ದನ್ನೆಲ್ಲ ಹೇಳಿದೆ ನಾನು, ಯಚೇತ್ತತಿ ತಥಾ ಕುರು ಅಂತ. ನಿನ್ನ ಮನಸ್ಸಿಗೆ ಏನು ಅನ್ನಿಸ್ತದೋ ಅದನ್ನು ನೀನು ಮಾಡು ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಬಯಸುವಂಥ ಯುವ ಜನಾಂಗಕ್ಕೆ. ಹಾಗೇನಿಲ್ಲ, ಕಾಲ ಹಾಳಾಗಿಲ್ಲ, ಬದುಕು ಹಾಳಾಗಿಲ್ಲ, ದೇಶ ಹಾಳಾಗಿಲ್ಲ, ವಿಶ್ವ ಹಾಳಾಗಿಲ್ಲ. ಈ ನಮ್ಮ ದೇಶದ ಸಾತ್ವಿಕ ಚಿಂತನೆಗಳು, ನಾವೆಲ್ಲ ಅದೃಷ್ಟವಂತರು, ಬಹಳ ಒಳ್ಳೆಯ ದೇಶದಲ್ಲಿ ಹುಟ್ಟಿದ್ದೇವೆ. ಈ ಎಲ್ಲ ಸಾತ್ವಿಕ ಚಿಂತನೆಗಳನ್ನು ನಾವು ತೆಗೆದುಕೊಳ್ಳೋಣ. ನಮ್ಮ ಈ ಥರದ ಸಂಭ್ರಮಾಚರಣೆಗಳ ಮುಖಾಂತರ ನಮ್ಮ ಬದುಕನ್ನು, ನಮ್ಮ ಕೌಟುಂಬಿಕ ಬದುಕನ್ನು ಅಥವಾ ನಮ್ಮ ಊರಿನ ಬದುಕನ್ನು
ನಮ್ಮ ರಾಷ್ಟ್ರದ ಬದುಕನ್ನು ಒಂದು ಸಾತ್ವಿಕ ನೆಲೆಯಲ್ಲಿ ಪ್ರಜ್ವಲಿಸುವಂಥ ಒಂದು ಚಿಂತನೆ ನಮ್ಮದಾಗಲಿ. ಆಗ ನಾವು ಬೆಳಗುತ್ತೇವೆ, ನಮ್ಮ ರಾಷ್ಟ್ರ ಬೆಳಗುತ್ತದೆ, ನಮ್ಮ ವಿಶ್ವಕ್ಕೂ ಅದು ಒಳಿತಾಗ್ತದೆ. ಅದು ಬಿಟ್ಟು ವಿಘಟನಕಾರಿಯಾದಂಥ ವಿಚ್ಛಿದ್ರಕಾರಿಯಾದಂಥ ಚಿಂತನೆಗಳನ್ನು ನಮ್ಮ ಮನಸ್ಸಲ್ಲಿ ಪ್ರೇರೇಪಿಸಿಕೊಂಡು ಅನಗತ್ಯವಾಗಿ ನಮ್ಮ ಜೀವನವನ್ನು ಹಾಳು ಮಾಡುವ ಬದಲು ಇಂತಹ ಸಂಭ್ರಮದ ಸಂದರ್ಭಗಳನ್ನು ನಮ್ಮ ಜೀವನದಲ್ಲಿ ಅಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಮ್ಮ ಮನೆಯೊಳಗೆ ಗೋಕುಲಾಷ್ಟಮಿ ನಮ್ಮ ಹಿಂದಿನವರು ನಡೆದುಕೊಂಡು ಬಂದಂಥ ಪಾರಂಪರಿಕ ಶೈಲಿಯಲ್ಲೇ ಆಗಲಿ, ಸಾರ್ವಜನಿಕವಾಗಿ ಇಂತಹ ನೆಲೆಗಟ್ಟಿನಲ್ಲಿ ಸಂಭ್ರಮಾಚರಣೆಗಳನ್ನು ಮಾಡೋಣ. ಅಂದರೆ ನಮ್ಮದನ್ನು ಕಡೆಗಣಿಸಿ ಇನ್ನಿತರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದಲ್ಲ. ನಮ್ಮೊಳಗೆ ನಮ್ಮದೇ ಹಿಂದಿನವರು ಮಾಡಿಕೊಂಡು ನಮ್ಮದೇ ಆರಾಧನಾ ಪದ್ಧತಿಯಲ್ಲಿ ಅದನ್ನು ಸಂಭ್ರಮಿಸಿಕೊಂಡು ಸಾರ್ವಜನಿಕರಾಗಿ ಎಲ್ಲವನ್ನು ಸೇರಿಸ್ಕೊಂಡು ಮಾಡುವಂಥದ್ದೇ ಇದು ನನ್ನ ಬಯಕೆ, ಇದು ನನ್ನ ಅಪೇಕ್ಷೆ. ನಿಮ್ಮ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣುವ ಪ್ರಯತ್ನವನ್ನು ನೀವು ಮಾಡಿ. ನಿಮ್ಮ ಮಕ್ಕಳನ್ನು ಕೃಷ್ಣನಾಗುವರೆ, ಕೃಷ್ಣ ಅರ್ಥಾತ್ ಯಾವುದೇ ಸಾಧಕ ಪುರುಷರು ಅವರಲ್ಲಿ ಸ್ವಾರ್ಥಪರವಾದಂಥ ಸಾಧನ ಆ ಪ್ರವೃತ್ತಿಯನ್ನು ಬೆಳೆಸುವ ಬದಲು, ಆ ಮಕ್ಕಳನ್ನು ಕೂಪಮಂಡುಕರನ್ನಾಗಿ ಮಾಡುವ ಬದಲು, ಆ ಮಕ್ಕಳನ್ನು ಕಂಪ್ಯೂಟರ್ನ ರೋಬೋಟ್ ಆಗಿ ಪರಿವರ್ತಿಸುವ ಬದಲು, ಆ ಮಕ್ಕಳನ್ನು ಒಂದು ವಿಶಿಷ್ಟ ಶಕ್ತಿಯಾಗಿ, ಅವರೊಳಗೆ ಪ್ರತಿಯೊಬ್ಬರಲ್ಲಿಯೂ ಶಕ್ತಿ ಇದೆ, ಅದನ್ನು ಪ್ರಜ್ವಲಿಸಬೇಕಾದರೆ ಇಂತಹ ವೇದಿಕೆಗಳ ಮುಖಾಂತರ ಮಕ್ಕಳಿಗೆ ಉದ್ದೀಪನವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ. ಅದೇ ಶ್ರೀಕೃಷ್ಣ ವೇಷ ಸ್ಪರ್ಧೆ ನಾಮಾಂಕಿತವಾದಂಥ ರಾಷ್ಟ್ರೀಯ ಮಕ್ಕಳ ಉತ್ಸವದ ಪರಿಕಲ್ಪನೆ ಅಂತ ಹೇಳ್ತಾ ನಾನು ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಹೇಳ್ತೇನೆ. ಕೃಷ್ಣ ಸಾರ್ವಕಾಲಿಕವಾದಂಥ ಸರ್ವರೂ ಮಾನ್ಯ ಮಾಡುವಂಥ ಒಂದು ವಿಚಾರವನ್ನು ಬಿಂಬಿಸಿದಂಥ ಮಹಾನ್ ಪುರುಷ. ಆತನ ತತ್ವಗಳನ್ನು ಅಧ್ಯಯನ ಮಾಡೋಣ. ಆತನ ತತ್ವದಲ್ಲಿರುವಂಥ ಅಥವಾ ಜೀವನದ ಧರ್ಮದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನಮ್ಮದಾಗಿರಿಸುವಂಥ ಪ್ರಯತ್ನ, ನಮ್ಮ ಮಕ್ಕಳಿಗೆ ಅದನ್ನು ಉಣಬಡಿಸುವ ಪ್ರಯತ್ನ ನಾವು ಮಾಡಿದಾಗಲೇ ಈ ಕೃಷ್ಣ ಲೀಲೋತ್ಸವ, ಈ ಸಂಭ್ರಮಾಚರಣೆ ಸಾರ್ಥಕ್ಯವನ್ನು ಪಡೆಯುವಂಥದ್ದು ಅಂತ ಹೇಳ್ತಾ, ಬಹುಶಃ ಒಂದು ಅಭಿಮಾನದ ಬದುಕು, ಅದು ಪರಾವಲಂಬನ ಬದುಕಿಗಿಂತ ನಮಗೆ ಈ ಪಿಜ್ಜಾ, ಆ ಸಂಸ್ಕೃತಿ, ಈ ಸಂಸ್ಕೃತಿ ಇರಲಿ, ಆದರೆ ನಮ್ಮದೇ ಸಂಸ್ಕೃತಿ, ನಮ್ಮ ಉಂಡೆ ಚಕ್ಕುಲಿ, ನಮ್ಮ ಮೂಡೆ ಅಥವಾ ಇನ್ನಿತರ ಖಾದ್ಯಗಳು ನಮ್ಗೆ ಯಾಕೆ ರುಚಿಸುವುದಿಲ್ಲ? ನಮ್ಮ ಮಕ್ಕಳಿಗೆ ಒಂದು ಬಾರಿ ಉಣಿಯಪಡಿಸಿ ಅವರ ಆರೋಗ್ಯ ಒಳ್ಳೆಯದಾಗ್ತದೆ, ಅವರ ಚಿಂತನೆಯು ಒಳ್ಳೆಯದಾಗ್ತದೆ, ಕೃಷ್ಣನಲ್ಲಿಯೂ ಭಕ್ತಿ ಬರ್ತದೆ, ರಾಷ್ಟ್ರದಲ್ಲೂ ಭಕ್ತಿ ಬರ್ತದೆ. ಎಲ್ರಿಗೂ ನಮಸ್ಕಾರ. ಓಕೆ, ಧನ್ಯವಾದ ಕಲ್ಕುರ್ ಅವರೇ. ನಮ್ಮ ಜೊತೆ ಇಷ್ಟೊತ್ತು ಸ್ಟುಡಿಯೋದಲ್ಲಿ ಬಂದು ನಿಮ್ಮ 1 ಗಂಟೆ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ. ಧನ್ಯವಾದ. ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ. ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ಕೃಷ್ಣ ಲೀಲೆ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕೃಷ್ಣ ಜನ್ಮಾಷ್ಟಮಿ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬಾಳು, ಹೊಸ ಸಂತೋಷ, ಹೊಸ ಯಶಸ್ವಿಯನ್ನು ತಂದುಕೊಡ್ಲಿ ಅಂತ ಹಾರೈಸ್ತೇವೆ. ನಿಮ್ಮೂರಿನ ನಿರಂತರ ಸುದ್ದಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ನ್ಯೂಸ್. ನಮಸ್ಕಾರ.